ಸಂಸ್ಥೆಯಿಂದ ಕಿದಿಯೂರು ಹೋಟೆಲ್ನ ರೂಫ್ಟಾಪ್ ಸಭಾಂಗಣದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬ ವಿಚಾರ ಸಂಕಿರಣ ನಡೆಯಿತು. ವಿಚಾರ ಸಂಕಿರಣದಲ್ಲಿ ಅಂಕಣಕಾರ ಪತ್ರಕರ್ತ ಸಂತೋಷ್ ತಮ್ಮಯ್ಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಸಮಾಜದಲ್ಲಿ ಅಸಹನೀಯ ವಾತಾವರಣ ಸೃಷ್ಟಿಯಾಗ್ತಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಠೋರವಾಗಿ ಹರಣಗೊಳ್ಳುತ್ತಿದೆ. ನನ್ನ ಬರಹಗಳಿಗೆ ಸರಪಳಿ ತೊಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿರುವ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾದರೆ ಅಭಿವ್ಯಕ್ತಿ ಯಾರಿಗಿದೆ ಎಂದು ಪ್ರಶ್ನೆ ಮಾಡಿದ್ರು. ನನ್ನ ಪ್ರಶ್ನೆ ಏನಂದ್ರೆ, ನಾನೆಲ್ಲಿ ಹೋಗಲಿ? ಈಗ ಗೋಣಿಗೊಪ್ಪದವನಾಗಿ ನಾನು ಗೋಣಿಗೊಪ್ಪ ಬಿಟ್ಟು ನಾನೆಲ್ಲಿ ಹೋಗಲಿ? ನನಗೂ 295A ಸೆಕ್ಷನ್ ನನ್ನ ಮೇಲೆ ಬಿದ್ದಿದೆ. ಜಾಮೀನಿನ ಮೂಲಕ ನಾನು ಹೊರಗಿದ್ದೇನೆ. ಕಾನೂನು ನನಗೆ ಜಾಮೀನು ಕೊಟ್ಟಿದೆ. ಸಮಾಜ ನನಗೆ ಅಸಹನೀಯವಾದ ವಾತಾವರಣವನ್ನು ಸೃಷ್ಟಿಸಿದೆ. ನಾನು ಇವತ್ತು ಕೆಲವು ಮೊದಲನಾಗೆ ಕೊಡಗಿನ ಕೆಲವು ಪ್ರದೇಶಗಳಿಗೆ ನಾನು ಒಬ್ಬಂಟಿಯಾಗಿ ಓಡಾಡೋ ಹಾಗಿಲ್ಲ. ಸ್ವತಂತ್ರವಾಗಿ ನಾನು ವಿರಾಜಪೇಟೆ ಅಂಗಡಿಗೆ ನಾನು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋ ಹಾಗಿಲ್ಲ. ಯಾಕೆಂದರೆ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದಷ್ಟೇ. ಪ್ರಗತಿಪರ ಚಿಂತಕ ಹರ್ಷಕುಮಾರ್ ಕುಕ್ವೆ ಅವರು ಮಾತನಾಡಿ, ರಕ್ತಕ್ರಾಂತಿ ಇಲ್ಲದೆ ಪ್ರಜೆಗಳ ಅಭಿವೃದ್ಧಿ ಸಾಧ್ಯವಾಗಲು ಪೂರಕವಾಗುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದು ಅಂಬೇಡ್ಕರ್ ಅಂತೆ ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿರುವ ನಾವು ಆಳುವ ವರ್ಗ ಎಷ್ಟು ಮುಖ್ಯವೋ ಅಷ್ಟೇ ವಿರೋಧ ಪಕ್ಷವೂ ಮುಖ್ಯ. ಇದಕ್ಕೆ ಸ್ವತಂತ್ರ ಪ್ರಜೆಗಳು ಮತ್ತು ಸ್ವತಂತ್ರ ಮಾಧ್ಯಮಗಳು ಇದ್ದಾಗ ಮಾತ್ರ ಈ ರೀತಿ ಪ್ರಜಾಪ್ರಭುತ್ವ ಕಾಣಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇನ್ನು ಎರಡು ವಿಷಯಗಳೇನಿದೆ, ಸ್ವತಂತ್ರ ಪ್ರಜೆಗಳು ಮತ್ತು ಸ್ವತಂತ್ರ ಮಾಧ್ಯಮ. ಇದು ಇವತ್ತು ಅತ್ಯಂತ ಒಂದು ದೌರ್ಭಾಗ್ಯದ ಸ್ಥಿತಿಲಿದೆ, ಅಥವಾ ಬಹಳ ಒಂದು ವಲ್ನರಬಲ್ ಸಿಚುವೇಶನ್ ಇವತ್ತು ಎದುರಿಸ್ತಾ ಇದೆ ಅಂತ ಅನಿಸಿದೆ. ನಾವು ಸ್ವತಂತ್ರ ಪ್ರಜೆ ಅಂತಂದಾಗ ಈಗ ನನಗೆ ಮೋದಿಯವರು ಇಷ್ಟ ಆಗ್ಬೋದು, ಅವರ ಒಂದು ಚಿಂತನೆಗಳು ನನಗೆ ಇಷ್ಟ ಆಗ್ಬೋದು. ಕಾರ್ಯಕ್ರಮದಲ್ಲಿ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಉಪನ್ಯಾಸಕ ರಾಜ್ಗುಡಿ, ವಸಂತ ಗಿಳಿಯಾರ್, ಲೇಖಕ ಡಾಕ್ಟರ್ ಸಂತೋಷ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.